ನಂಗೂ ಕೆಲಸ ಮಾಡೋಕ್ಕಾಗ್ತದೆ, ಅವ್ರಿಗೂ ಆತಿಲ್ಲ. ಇವಳಿಗೆ ಬೀಡಿ ಕಟ್ತಾಳೆ, ಹಬ್ಬದಾಗೇನೋ ಕೂಲಿ ಕೆಲಸ ಇದ್ರೆ ಹೋಗ್ತಾಳೆ ಅಷ್ಟೇ. ಅದರಲ್ಲಿ ಜೀವನ ಅದೇ ಮತ್ತೆ ಯಾರು ಕೊಡುವವ್ರು ಬೇಚಾರಿಲ್ಲ. ಮನೆಯೆಲ್ಲ ಬಿದ್ದು ಅದು ಆಚೆ ಬದಿ ಹೊಂಚಲ್ಲಿ ಉದ್ರು ಐತಿ, ಈಚೆ ಬದಿ ಇಲ್ಲಿ ಹೋದ್ರಿ. ಮಳೆಗಾಲ ಬಂದ್ರೆ ಅದೇ ಆದಷ್ಟೇ ನಮ್ಮ ಮೈ ಮೇಲೆ ಬೀಳತ್ತ, ನಮ್ ಬದುಕತ್ತ ಗಿರಸಿಲ್ಲ. ಇವಸೆ ಅಂತದು ಯಾರ ಪುಣ್ಯ ಮಾಡಿ ಕೊಟ್ರೆ ಇಲ್ಲ, ಇದಿರಲಿಲ್ಲ. ಕರಾವಳಿ ಜಿಲ್ಲೆ ಅಂದರೆ ಮೀನುಗಾರಿಕೆಗೆ ಹೆಸರುವಾಸಿ. ಅದರಲ್ಲೂ ಮೀನುಗಾರ ಕುಟುಂಬಗಳೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಜಿಲ್ಲೆಯೂ ಹೌದು. ಮೀನುಗಾರಿಕೆಯಿಂದಲೇ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆರ್ಥಿಕ ವ್ಯವಹಾರ ಇಲ್ಲಿ ನಡೆಯುತ್ತೆ. ಮೀನುಗಾರಿಕೆ ಉದ್ಯಮ ನಡೆಸುವ ಅದೆಷ್ಟೋ ಮಂದಿ ಕೋಟಿ ಕೋಟಿ ಗಳಿಸಿ ಐಷಾರಾಮಿ ಜೀವನ ನಡೆಸುವ ಮಂದಿ ಇದ್ದಾರೆ. ಆದರೆ ಮೀನುಗಾರ ಸಮುದಾಯದಲ್ಲೇ ಹುಟ್ಟಿ ಬಾಳಿ ಬದುಕಿದ ಈ ಬಡ ದಂಪತಿ ಮಾತ್ರ ತಲೆ ಮೇಲೆ ಸರಿಯಾದ ಸೂರಿಲ್ಲ, ಮಳೆಗೂ ಬಿಸಿಲಿಗೂ ಬೆದರಿ ಬೆಂದು ನೊಂದು ಬದುಕುತ್ತಿದ್ದಾರೆ. ಈ ಮನೆಯನ್ನು ನೋಡಿದರೆ ಇಲ್ಲಿ ಜೀವನ ಸಾಗಿಸುವ ಹಿರಿಯ ಜೀವಗಳ ಬದುಕು ಹೇಗಿದೆ ಅನ್ನೋ ಕಲ್ಪನೆ ನಿಮಗೂ ಖಂಡಿತ ಬರುತ್ತೆ. ಕುಂದಾಪುರ ತಾಲೂಕಿನ ಯಡಾಡಿ ಮತ್ಯಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜೀವನ ಸಾಗಿಸುತ್ತಿರುವ ಬಡ ಮೀನುಗಾರ ದಂಪತಿಗಳಿವರು. ಕಳೆದ 50ರಿಂದ 60 ವರ್ಷಗಳಿಂದ ಯಡಾಡಿ ಮತ್ಯಾಡಿ ಗ್ರಾಮ ಪಂಚಾಯತ್ನ ಹಳ್ಳಾಡಿ ಎಂಬಲ್ಲಿ ವಾಸವಾಗಿದ್ದಾರೆ. ತಮ್ಮ ದೇಹದಲ್ಲಿ ಶಕ್ತಿ ಇದ್ದ ಕಾಲಕ್ಕೆ ಪುಟ್ಟ ಮನೆಯೊಂದನ್ನು ಕಟ್ಟಿದ್ರು. ಆದರೆ ಈಗ ಗುಡಿಸಲು ಶಿಥಿಲಗೊಂಡು ಬಿದ್ದು ಹೋಗುವ ಪರಿಸ್ಥಿತಿಯಲ್ಲಿದೆ. ಮನೆ ಹೆಂಚುಗಳು ಉದುರುತ್ತಿದೆ. ಮಳೆ ಬಂದ್ರೆ ಮನೆಯೇ ನೆಲಸಮವಾಗುವ ಭೀತಿಯಿಂದಲೇ ಮೊಗವೀರ ಸಮುದಾಯದ ಕೃಷ್ಣ ಗಿರಿಜಾ ದಂಪತಿಗಳು ದಿನ ಕಳೀತಾ ಇದ್ದಾರೆ. ಈ ಬಾರಿ ಮಳೆಗಾಲ ಬಂದ್ರೆ ನಾವು ಎಲ್ಲಿ ಹೋಗೋದು, ಒಂದು ಮನೆ ಕಟ್ಟಿಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆ ಕಟ್ಟಿಕೊಳ್ಳೋದಕ್ಕೆ ಬೇಕಾದಷ್ಟು ಭೂಮಿ ಇದೆ, ಆದರೆ ಇನ್ನೂ ದುಡಿದು ಹಣ ಹೊಂದಿಸಿ ಮನೆ ನಿರ್ಮಾಣ ಮಾಡೋದು ಮಾತ್ರ ಕನಸಿನ ಮಾತು. ಪಂಚಾಯತ್ ಆಶ್ರಯ ಯೋಜನೆ ಹಣ ಬಿಡುಗಡೆ ಮಾಡೋಕೆ ಮುಂದಾದ್ರೂ ಅಡಿಪಾಯ ಹಾಕೋದಕ್ಕೂ ಹಣ ಇಲ್ಲದೆ ಪರದಾಡುವಂತಾಗಿದೆ. ಹಿರಿಯ ಜೀವಿಗಳಿಗೆ ಬದುಕಿನ ಕೊನೆಯ ದಿನಗಳು ಬೆಚ್ಚಗಿನ ಸೂರು ಬೇಕಿದೆ. ಮಳೆಗಾಲದಲ್ಲಿ ಬಿದ್ದು ಹೋಗುವ ದುಸ್ಥಿತಿ ಇರುವ ಮನೆಯಲ್ಲಿ ಅನಾರೋಗ್ಯ ಪೀಡಿತ ವೃದ್ಧರು ದಿನ ಕಳೀತಾ ಇದ್ದಾರೆ. ವೃದ್ಧ ದಂಪತಿಗಳು ಪಡಿತರ ಅಕ್ಕಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರದ ಹಲವು ಯೋಜನೆಗಳಿದ್ರೂ ಅದನ್ನು ಪಡೆಯಲು ಸರಿಯಾದ ದಾಖಲೆಗಳಿಲ್ಲ. ಓಡಾಟ ಮಾಡಲು ದೇಹದಲ್ಲಿ ಶಕ್ತಿ ಇಲ್ಲ. ಯಾರಾದರೂ ಮನೆ ನಿರ್ಮಾಣ ಮಾಡಿ ಅಂತ ವೃದ್ಧ ದಂಪತಿ ಕಣ್ಣೀರು ಹಾಕ್ತಾರೆ. ಸದ್ಯ ಹಿರಿಯ ಜೀವಗಳಿಗೆ ನೆಮ್ಮದಿಯ ಬದುಕನ್ನು ಕಳೆಯಲು ಮನೆ ಬೇಕಿದೆ. ಜನಪ್ರತಿನಿಧಿಗಳು, ದಾನಿಗಳು ಬಡ ಕುಟುಂಬಕ್ಕೆ ಪುಟ್ಟ ಮನೆ ಕಟ್ಟಿಕೊಡುವ ಮೂಲಕ ಕೊನೆಯ ದಿನಗಳನ್ನು ನೆಮ್ಮದಿಯಲ್ಲಿ ಕಳೆಯುವಂತೆ ಮಾಡೋಲಿ ಅನ್ನೋದೇ ನಮ್ಮ ಆಶಯ. ಮುಂಚೆ ಅದಕ್ಕೋಸ್ಕರ 3 ಆಪರೇಷನ್ ಬಂತು. ಇವಾಗ ಆಪರೇಷನ್ ಮಾಡೋಕ್ಕಾಗ್ತದೆ ಅಂದರು. ಈ ಆಪರೇಷನ್ ಮಾಡ್ತಾ ಇದ್ದೀವಿ. ಇರ್ಲಿಕ್ಕೆ ಒಂದು ಮನೆ ಇಲ್ಲ. ಮಳೆಗಾಲ ಅಂತೂ ಹೋದ ವರ್ಷ ಭಾಳ ಕಷ್ಟದಲ್ಲೇ ಇತ್ತು. ಪೂರ ಆರೋಗ್ಯದಲ್ಲ ನೀರು, ನಮಗೆ ದುಡ್ಡು ಖರ್ಚು ಎಲ್ಲ ಮನೆ ಪರಿಸ್ಥಿತಿ ಇತ್ತು. ಹಾಗಾಗಿ ಒಂದು ಮನೆ ಮಾಡಿಕೊಡ್ಬೇಕು, ಮನೆ ಆಗಬೇಕು ಈ ವಯಸ್ಸಿಗೆ ಅಂತ ಒಂದು ಆಸೆ ಉಂಟು. ಎಂತ